ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ಕಟಿಯಲ್ಲಿ ಕರವಿಟ್ಟನು ಸಮಥಿಂಗ್ ಆ ಥರದ್ದೇನೋ ಅಲಂಕಾರ ನೋಡ್ಬೋದು ನೀವಿಲ್ಲಿ. ಆ ನಂತರ ಕೃಷ್ಣದೇವರ ಪೂಜೆಗಳನ್ನೆಲ್ಲ ನೋಡ್ತಾ ಬನ್ನಿ. ಇವತ್ತು ಒಂದು ವೆರೈಟಿ ಆಫ್ ವ್ರತದ ಅಡುಗೆಗಳನ್ನು ತಗೊಂಬಂದಿದ್ದೀನಿ. ಅನ್ನ, ತಂಬುಳಿ, ಪಲ್ಯ, ಮೊಸರು ಇದಿಷ್ಟಿದೆ ನೋಡ್ಬೋದು. ಫಸ್ಟ್ ಉದ್ದಿನ ಬೇಳೆದು ತಂಬುಳಿ ಮಾಡೋಣ. ಫಸ್ಟ್ ಬಾಣಲಿಗೆ ತುಪ್ಪ ಹಾಕ್ಕೊಂಡು ಉದ್ದಿನ ಬೇಳೆ ಅದು ಫ್ರೈ ಆಗ್ತಾ ಬಂದಾಗೆ ಜೀರಿಗೆ ಬೇಕಂದರೆ ಒಂದು 2 ಕಾಳು ಪೆಪ್ಪರ್ ಹಾಕಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಬುವಂಥದ್ದು. ತುಂಬ ಸುಲಭವಾಗಿ ಆಗುತ್ತೆ ಇದು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಮಾಡಿ ನೋಡ್ಬೋದು. ಬರೀ ಒಂದೆಲಗದ್ದು ತಂಬುಳಿ ಎಲ್ಲ ತಿನ್ನೋಕ್ಕೆ ಬೇಜಾರಾದರೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ವೀಡಿಯೋಗಳನ್ನೆಲ್ಲ ತೊಗೊಂಬರ್ತೀನಿ, ನೀವು ವಾಚ್ ಮಾಡ್ತಾ ಇರಿ. ಅದು ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿ ನೀವು. ಆನಂತರ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟ್ ಇದು ಹುಳಿ ಮಜ್ಜಿಗೆ ಅಥವಾ ಮೊಸರು ಹಾಕಿದರೆ ನಮ್ಮ ತಂಬುಳಿ ರೆಡಿ. ತೆಂಗಿನಕಾಯಿ ಬೇಕಂದ್ರೆ ಸ್ವಲ್ಪ ನೀವು ಜಾಸ್ತಿ ಹಾಕೋಬೋದು, ನಾನು ಸ್ವಲ್ಪ ಕಡಿಮೆ ಆಗಿತ್ತು ಹಾಕ್ಕೊಂಡಿರುವಂಥದ್ದು. ಉಪ್ಪು ಮತ್ತು ಮೊಸರು ಸೇರಿಸಿದ್ರೆ ಆಗಿಬಿಡ್ತು. ಇದಕ್ಕೆ ಏನು ಗೊತ್ತಾ, ಪುನಃ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ನೋಡ್ಬೋದು. ಆನಂತರ ಅದೇ ಬಾಣಲಿಯಲ್ಲಿ ನಾನು ನೋಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಇತ್ತು ಮನೆಯಲ್ಲಿ, ಅದಕ್ಕೆ ಹಾಕ್ಕೊಂಡೆ. ಹುಳಿ ಮಜ್ಜಿಗೆನಾದರೂ ನಡೆಯುತ್ತೆ. ಮತ್ತೇನು ಗೊತ್ತಾ, ಅದೇ ಬಾಣಲಿಯಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನೂ ನಡೆಯುತ್ತೆ. ಇಲ್ಲಿ ಉಡುಪಿಯಲ್ಲಿ ಕೊಬ್ಬರಿ ಎಣ್ಣೆ ತುಪ್ಪ ನಡೆಯುತ್ತೆ, ಘಟ್ಟದ ಮೇಲೆಲ್ಲ ಕಡಲೆಕಾಯಿ ಎಣ್ಣೆ ನಡೆಯುತ್ತೆ ಅಂತ ಹೇಳ್ತಾರೆ. ನಾವಿಲ್ಲಿ ಕೃಷ್ಣ ಮಠದಲ್ಲಿಯೂ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸುವಂಥದ್ದು. ಅದಕ್ಕೆ ನೋಡಿ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಅದು ಚಟಪಟ ಆದ ನಂತರ ಹೆಸರು ಕಾಳು ನೆನೆಸಿಟ್ಟಿದ್ದನ್ನು ಹಾಕಿದ್ದೀನಿ. ನೆನಪಿರಲಿ, ಮೊಳಕೆ ಬಂದ ಹೆಸರು ಕಾಳನ್ನು ಯೂಸ್ ಮಾಡಬಾರ್ದು. ಇಲ್ಲಿ ನೆನೆಸಿದ್ದನ್ನು ಮಾತ್ರ ನಾವು ಹಾಕ್ಕೊಳ್ಬೋದು ಅಷ್ಟೇ ನೋಡಿ. ಆನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಡಿಮೆ ಆಗಿತ್ತು, ನಾನು ಇನ್ನೊಂದು ಸಲ ಹಾಕ್ಕೊಂಡೆ ಆ್ಯಕ್ಚುಲಿ. ನೀರು ಹಾಕಿ ಆನಂತರ ಬೆಂದ ನಂತರ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ನಡೆಯುತ್ತೆ. ನಾನು ತೆಂಗಿನಕಾಯಿ ಹಾಕ್ಕೊಂಡಿರಲಿಲ್ಲ, ನೋಡ್ಬೋದು. ಪಲ್ಯನೂ ರೆಡಿ ಆಯಿತು, ಮೊಸರು ತಂಬುಳಿ ಜೊತೆ ಊಟ ರೆಡಿ ಆಯಿತು. ತುಂಬ ಸಿಂಪಲ್ ಊಟ. ನಾನು ಲಾಸ್ಟ್ ಇಯರು ನನ್ನ ಅತ್ತೆದು ಮಾಸಿಕ ಇರಬೇಕಿದ್ರೆ ತುಂಬ ನಮ್ಮನೇಲಿ ವೆರೈಟಿ ನಾನು ವೀಡಿಯೋ ಹಾಕಿದ್ದೀನಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಈಗ ನೋಡಿ, ಅಕ್ಕಿ ತರಿ ಇರುತ್ತಲ್ವ, ನಾವು ಇಡ್ಲಿ ಮಾಡ್ತೀವಲ್ವ, ಅದರದೊಂದು ಪುಂಡಿ ಮಾಡೋಣ. ನೋಡಿ, ನಾನು 2 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 4 ಪಾಲಷ್ಟು ಅಂದರೆ 3 ಪಾಲಷ್ಟು ಅಂದರೆ 2 ಕಪ್ಪಿಗೆ 6 ಕಪ್ಪಷ್ಟು ಕುದಿಯುವ ನೀರು ಹಾಕಿ ಮಗಚಿಬಿಟ್ಟು ಮಗಿಚಿ ಅದನ್ನ ಉಂಡೆ ಬರುವ ಹದಕ್ಕೆ ಇದು ಮಾಡಿ ನಾವು ಉಂಡೆ ಕಟ್ಟಿ ಬೇಯಿಸಬೇಕು. ಇದು ವ್ರತಕ್ಕೆ ಬರುತ್ತೆ. ಅರ್ಧ ನೀವು ಮಗಿಸಿ ಸ್ವಲ್ಪ ಗಟ್ಟಿ ಆಯಿತು ಅಂದಾಗ 1-2 ಚಮಚ ತುಪ್ಪ ಹಾಕ್ಕೊಳ್ಳಿ, ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೈಸ್ ಐಟಮ್ಗೆಲ್ಲ ತುಪ್ಪ ಹಾಕೋದ್ರಿಂದ ಅದು ಬೇಗನೆ ರಕ್ತಕ್ಕೆ ಸೇರಿ ರಕ್ತದಲ್ಲಿ ಶುಗರಿನ ಮಟ್ಟ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಆಗೋದನ್ನು ತಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅನ್ನ ಶುದ್ಧಿ ಅಂತ ಅನ್ನದ ತುದಿಯಲ್ಲಿ ಫಸ್ಟ್ ತುಪ್ಪದಲ್ಲಿ ಊಟ ಮಾಡಲಿಕ್ಕೆ ನಮ್ಮ ಶಾಸ್ತ್ರ ಸಮ್ಮತಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಈ ಥರ ಎಲ್ಲ ಅಡುಗೆ ಮಾಡಬೇಕಿದ್ರೆ ನೀವು ಪಲ್ಯಕ್ಕಾಗಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಸ್ವಲ್ಪ ತುಪ್ಪ ಹೊಟ್ಟೆ ಒಳಗೆ ಹೋಗುವಂಗೆ ನಾವು ನೋಡ್ಕೋತೀವಿ ಇಲ್ಲೆಲ್ಲ. ನೋಡಿ, ಗಟ್ಟಿ ಆದ ನಂತರ ಇದನ್ನ ನೀಟಾಗಿ ಉಂಡೆ ಕಟ್ಟಿ ಇಡ್ತಾ ಬನ್ನಿ. ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ನೀರು ಹಾಕಬೇಕು ಅನ್ನೋದು. ಸಾಧಾರಣವಾಗಿ 1 ಅಳತೆ ಅಕ್ಕಿಗೆ 3 ಅಳತೆ ನೀರು ಹಿಡಿಸುತ್ತೆ. ಸ್ವಲ್ಪ ಈ ದೋಸೆ ಅಕ್ಕಿ ಎಲ್ಲ ಆದರೆ ಸ್ವಲ್ಪ 2.5 ಕಪ್ಪಷ್ಟು ಸಾಕು. ಈ ತಿಂಡಿ ಅಕ್ಕಿದು ನಾವು ಮಾಡ್ತೀವಿ ಅಂದರೆ 3.5ರಿಂದ 4 ಕಪ್ಪು ಆರಾಮ್ಸೆ ಹಾಕ್ಬೋದು. ನೀಟಾಗಿ ಬೇಯುತ್ತೆ. ಸ್ವಲ್ಪ ಉದುರು ಬೇಕನ್ನೋರು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ನಂದು ಸ್ಟೀಮರಿಗೆ ನೀರು ಹಾಕ್ಕೊಂಡಿದ್ದೀನಿ. ಅದು ಕುದ್ದ ನಂತರ ನಾವು ಅದಕ್ಕೆ ಉಂಡೆ ಮಾಡಿ ಇಡಬೇಕು. ಸ್ವಲ್ಪ ತಣ್ಣಗಾದ ನಂತರ ನೀರು ಹಿಡಿದು ನಾನು ಉಂಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನೀರು ಹಿಡಿಯೋದ್ರೆ ಕೈಯೆಲ್ಲ ಬಿಸಿ ಆಗುತ್ತೆ. ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಇದು ನಮ್ಮಮ್ಮಂದೆಲ್ಲ ತುಂಬ ಫೇಮಸ್ ಇದು. ಮತ್ತು ಗಟ್ಟಿ ಮಾಡ್ತಾಯಿದ್ರು ಕುಚ್ಚಿಗೆ ಅಕ್ಕಿದ್ದು. ನಮಗೆಲ್ಲ ಇದು ಚಿಕ್ಕದಿರ್ತಾ ಇಷ್ಟ ಆಗ್ತಿತ್ತು. ಉಪ್ಪಿನಕಾಯಿ ಹಾಕ್ಕೊಂಡು ನಾವು ತಿಂತಾಯಿದ್ವಿ. ನೋಡಿ, ಈ ಥರ ಮಾಡಿ ಇಡ್ತಾ ಇರಬೇಕು ಉಂಡೆ ಎಲ್ಲ.
ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಓವಲ್ ಶೇಪಲ್ಲಿ ಮಾಡ್ಬೋದು, ರೌಂಡ್ ಮಾಡ್ಬೋದು. ಸ್ವಲ್ಪ ಬಿಸಿ ಇದ್ದ ಕಾರಣ ನಾನು ಓವಲ್ ಶೇಪಲ್ಲಿ ಮಾಡಿದೆ. ಎಲ್ಲನೂ ಸ್ಟೀಮಲ್ಲಿ ಇಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸಿದರೆ ಸಾಕು. ದೊಡ್ಡ ಫ್ಲೇಮಲ್ಲಿ 5 ನಿಮಿಷ, ಚಿಕ್ಕ ಫ್ಲೇಮಲ್ಲಿ ಒಂದು 5 ನಿಮಿಷ. ಯಾಕಂದರೆ ಒಂದ್ಸಲ ಇದು ನೀರು ಹಾಕಿ ಕುದಿಯುವ ನೀರು ಹಾಕಿ ಅರ್ಧ ಬೆಂದಿರುತ್ತೆ, ಆದ ಕಾರಣ ಜಾಸ್ತಿ ಇದರ ಅವಶ್ಯಕತೆ ಇರೋದಿಲ್ಲ ಬೇಯುವಂಥದ್ದು. ನೋಡಿ, ಒಂದೊಂದೇ ಇಟ್ಟು ಪುಂಡಿ ಮಾಡಿದ್ವಿ. ಇದಕ್ಕೆ ತೆಂಗಿನಕಾಯಿ, ಬೆಲ್ಲ, ತುಪ್ಪ, ತುಪ್ಪ ಮತ್ತು ಬೆಲ್ಲ ಇದನ್ನೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಏನು ಗೊತ್ತಾ, ಈ ವ್ರತಕ್ಕೆ ಕಾಯಿ ಮೆಣಸೆಲ್ಲ ಬಾರದ ಕಾರಣ ಸಾಂಬಾರೆಲ್ಲ ಹಾಕೋಬಾರ್ದು. ಆ್ಯಕ್ಚುಲಿ ವ್ರತಕ್ಕೆ ಬರೋದಿಲ್ಲಲ್ಲ, ಆದ ಕಾರಣ. ನೀವು ಈ ಥರ ಪುಂಡಿ ಮಾಡಿ ತಿಂದಿದ್ದೀರಾ ಹೇಳಿ? ಕೆಲವರು ಹಾಲು ಪುಂಡಿ ಅಂತೆಲ್ಲ ಮಾಡ್ತಾರೆ. ನಮ್ಮ ಇದರಲ್ಲೆಲ್ಲ ಏನು ಹೇಳ್ತಾರೆ ಅಂತಂದರೆ, ಉಪ್ಪು ಹಾಕಿದ್ದಕ್ಕೆ ನಾವು ಹಾಲು ಹಾಕಬಾರ್ದು, ಯಾವುದು ಹಸುವಿನ ಹಾಲು ಅಂತ. ನೋಡಿ, ಆನಂತರ ಅನ್ನ ಬಸಿದ ನೀರಿರುತ್ತಲ್ಲ, ಅದರಿಂದ ಸಾರು ಮಾಡಿದ್ದೆ ನೋಡ್ಬೋದು ನೀವಿಲ್ಲಿ. ಅನ್ನ ಬಸಿದ ನೀರನ್ನು ಕುದಿಯೋಕ್ಕಿಟ್ಟು ಅದಕ್ಕೆ ಉಪ್ಪು, ನೋಡಿ ನಾನು ತೋರ್ಸೋಕ್ಕೆ ಬರ್ತೆ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೊಂಡಿದ್ದೆ ನಾನು. ಆನಂತರ ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಬೇಕು, ಹುಳಿ ಮಜ್ಜಿಗೆ, ಉಕ್ಕು ತಿಳಿ ಸಾರು. ಈ ಸಾರನ್ನು ಏನು ಗೊತ್ತಾ, ನಾವು ಈಗಲೂ ಯೂಸ್ ಮಾಡ್ಬೋದು. ಕೊನೆಯದು ದ್ವಿದಳ ವ್ರತ ಬರುತ್ತಲ್ಲ, ಆವಾಗಲೂ ನಾವು ಯೂಸ್ ಮಾಡ್ಬೋದು. ಈಗ ಸಾಧಾರಣವಾಗಿ ಕೃಷ್ಣ ಮಠದಲ್ಲಿ ಹೆಸರು ಬೇಳೆನ ಬಳಸ್ತಾರೆ. ನಾನು ಅನ್ನ ಬಸ್ತ ನೀರು ಇತ್ತಲ್ಲ ಅಂತ ಅದರಲ್ಲಿ ನಾನು ಆ್ಯಕ್ಚುಲಿ ಮಾಡಿದೆ. ಇದಕ್ಕೆಲ್ಲ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನಾನು ಲಾಸ್ಟ್ ಇಯರ್ ಕೂಡ ತುಂಬ ಸಲ ತೋರಿಸಿದ್ದೀನಿ. ನಿಮಗೆ ಮಜ್ಜಿಗೆ ಬೇಡ, ಹುಳಿ ಮಜ್ಜಿಗೆ ಬೇಡ ಅಂತಂದರೆ ಆಮ್ಚೂರು ಪುಡಿ ಕೂಡ ಹಾಕ್ಕೊಳ್ಬೋದು. ಆಮ್ಚೂರು ಪುಡಿ ನಡೆಯುತ್ತೆ, ಮಾವಿನ ಹಣ್ಣು, ಮಾವಿನಕಾಯಿ ನಡೆಯುತ್ತೆ ಈ ವ್ರತಕ್ಕೆ. ನೋಡಿ, ನಾನು ಅದು ಆಫ್ ಮಾಡಿ ಹಾಕ್ಕೊಳ್ಳಿ ಮಜ್ಜಿಗೆನ, ಅದು ಮೇಯ್ನು. ಮಜ್ಜಿಗೆ ಹಾಕಿ ಕುದಿಸಬಾರ್ದು. ಆನಂತರ ತುಪ್ಪ ಜೀರಿಗೆಯಲ್ಲೇ ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನೋಡ್ಬೋದು ನೀವಿಲ್ಲಿ. ಬೇಕಾದ್ರೆ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ಬೋದು. ಸಾಸಿವೆ ಈ ವ್ರತಕ್ಕೆ ಬರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಪೆಪ್ಪರ್ ಸ್ಟಾರ್ಟಿಂಗಲ್ಲಿ ಕಡಿಮೆ ತಿಂತಾ ಬಂದರೆ ಒಳ್ಳೆಯದು. ಯಾಕಂದರೆ ತುಂಬ ಇದಾಗುತ್ತೆ, ಏನು ಗೊತ್ತಾ, ಹೊಟ್ಟೆ ಉರಿ ಬರುತ್ತೆ. ತುಪ್ಪ ಮತ್ತು ಉಪ್ಪು ಹಾಕಿ ಫಸ್ಟ್ 1-2 ತುತ್ತು ತಿಂದ್ರೂ ಒಳ್ಳೆಯದೇ ಇದು, ಹೊಟ್ಟೆ ಉರಿಗೆಲ್ಲ. ಕೃಷ್ಣ ಮಠದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಗಂಜಿ ಫಸ್ಟಿಗೆ ಹಾಕ್ತಾರೆ. ನೋಡಿ, ಇದು ಮುದ್ರೆ. ನಮ್ಮ ಫ್ರೆಂಡ್ ಒಬ್ಬರಿಗೆ ಸಬ್ಸ್ಕ್ರೈಬರ್ ಹೆಸರು ಮರ್ತೋಯ್ತು. ಅಲ್ಲಿ ಪುತ್ತೂರು ಹತ್ರ ಅವರ ಮನೆ ಇರುವಂಥದ್ದು. ಅಲ್ಲಿ ನೋಡಿ, ಆ ಶಂಖ ಚಕ್ರದ ಚಿಹ್ನೆನ ನೋಡ್ಬೋದು. ಅಲ್ಲಿ ಪೂಜೆ ಮಾಡಿರ್ತಾರೆ. ಅದನ್ನ ಅಗ್ನಿಯಲ್ಲಿ, ಅಂದರೆ ಸುದರ್ಶನ ಹೋಮ ಮಾಡಿ ಅಗ್ನಿಯಲ್ಲಿ ಬಿಸಿ ಮಾಡಿ ನೋಡಿ ಈ ಥರ ಮುದ್ರೆ ಹಾಕ್ತಾರೆ. ನೀವು ನೋಡ್ಬೋದು, ಚಕ್ರದ ಮುದ್ರೆ ಈ ಸಲ ಚೆನ್ನಾಗಿ ಬಂದಿದೆ. ಶಂಖದ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಒಂದು 2 ಗಂಟೆ ಹೊತ್ತು ಉರಿಯುತ್ತೆ ಅಷ್ಟೇ, ಮತ್ತು ಇನ್ನೇನು ಆಗೋದಿಲ್ಲ. ಮತ್ತು ಏಕಾದಶಿ ಆವತ್ತು ಕೃಷ್ಣ ಮಠದಲ್ಲಿ ಜಾಗರ ಪೂಜೆ ಅಥವಾ ಇದೆಲ್ಲ ನಡೆಯುತ್ತೆ ನೋಡ್ಬೋದು. ಎಲ್ಲ ಪೂಜೆ ಮುಗಿದ ನಂತರ ರಾತ್ರಿ ದೇವರನ್ನು, ಅಂದರೆ ಉತ್ಸವ ಮೂರ್ತಿ ಅನ್ನೋದಕ್ಕಿಂತ ಪಟ್ಟದ ದೇವರನ್ನು, ಕೃಷ್ಣನ ಮೂರ್ತಿ ಇರುತ್ತೆ ಪ್ರತಿ ಮಠದಲ್ಲಿ, ಅದನ್ನ ತಗೊಂಬಂದು ಎದುರಲ್ಲಿ ಪೂಜೆ ಮಾಡಿ ಚಂದ್ರವಾದ್ಯ, ಸೂರ್ಯವಾದ್ಯ, ಆಮೇಲೆ ಹಾಡು, ಪ್ರವಚನ, ಆಮೇಲೆ ನೃತ್ಯ, ಕುಣಿತ ಇದೆಲ್ಲ ಇರುತ್ತೆ. ನೋಡಿಲಿ ಸರಳ ತಾಯರು ಪ್ರವಚನ ಮಾಡ್ತಿದ್ದಾರೆ. ಈ ಥರ ಎಲ್ಲ ಆಗುತ್ತೆ ನೋಡಿ. ಆನಂತರ ಪೂಜೆ ಮಾಡಿ ತಲೆಯಲ್ಲಿ ದೇವರ ನಿರ್ಮಾಲೆ ಇಟ್ಟು ಕುಣಿತಾರೆ ದೇವರು. ಡಂಗೂರಾವ ಸಾರಿರಯ್ಯ ಅಂತಂದ್ಬಿಟ್ಟು ಇದು ಹರಿವಾಣ ಸೇವೆ ಅಂತ ಹೇಳ್ತಾರೆ. ಎಲ್ಲರೂ ಹಾಡ್ತಾರೆ, ನೋಡ್ಬೋದು ನೀವು. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.